ವ್ಯಾಪಾರಿಗಳು ಬೈಕಂಪಾಡಿ ಎಪಿಎಂಸಿಯಲ್ಲೇ ವ್ಯಾಪಾರ ಮಾಡಲು ಬಯಸಿದ್ದಲ್ಲಿ ಎಲ್ಲಾ ಸಮಸ್ಯೆಗಳನ್ನು ಸೂಕ್ತ ರೀತಿಯಲ್ಲಿ ಪರಿಹರಿಸಿ ರಾಜ್ಯದಲ್ಲಿಯೇ ಮಾದರಿ ಎಪಿಎಂಸಿ ಮಾಡಲಾಗುವುದು. ವ್ಯಾಪಾರಿಗಳು ಗೊಂದಲಕ್ಕೆ ಒಳಗಾಗದೆ ಇಲ್ಲಿಯೇ ವ್ಯಾಪಾರ ಮಾಡಲು ಮುಂದಾಗಬೇಕು ಅಂತ ಮಂಗಳೂರು ನಗರ ಉತ್ತರ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಹೇಳಿದ್ದಾರೆ. ಅವರು ಇಂದು ಬೆಳಗ್ಗೆ ಬೈಕಂಪಾಡಿ ಎಪಿಎಂಸಿ ಪ್ರಾಂಗಣಕ್ಕೆ ಭೇಟಿ ನೀಡಿ ವರ್ತಕರೊಂದಿಗೆ ಮಾತನಾಡಿದರು. ಜನರ ತೆರಿಗೆ ಹಣವನ್ನ ಖರ್ಚು ಮಾಡುವಾಗ ನಾವು ಜಾಗೃತಿಯಿಂದ ಇರಬೇಕಾಗುತ್ತೆ. ಆದ್ದರಿಂದ ಎಪಿಎಂಸಿಯಲ್ಲಿ ಆಗಬೇಕಾಗಿರುವ ಕೆಲವು ಅಭಿವೃದ್ಧಿಗಳಾದ ಪರ್ಯಾಯ ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಹಾಗೂ ಕೋಲ್ಡ್ ಸ್ಟೋರೇಜ್ ಕೂಡ ಮಾಡಲಾಗುವುದು. ಈಗಾಗಲೇ ಸಿಎಂ ಯಡಿಯೂರಪ್ಪರೊಂದಿಗೆ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ಸಚಿವರೊಂದಿಗೆ ಮಾತನಾಡಿ ಸಮಾಲೋಚನೆ ನಡೆಸಲಾಗಿದೆ ಅಂತ ಹೇಳಿದರು. ಎಪಿಎಂಸಿ ಮಂಗಳೂರು ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ಏನಿದೆ, ಇಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ತುಂಬ ಉಂಟು. ಇನ್ನೂ ಸಹ ಅದನ್ನು ಕೊನೆಯ ಬಾರಿ ನಮ್ಮ ಎಪಿಎಂಸಿ ಅಧ್ಯಕ್ಷರಾದ ಕೃಷ್ಣಾಂತ್ ಶೆಟ್ಟಿ ಅವರು ಮತ್ತು ಎಪಿಎಂಸಿಯ ಎಲ್ಲ ಸದಸ್ಯರು ಮತ್ತು ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿಯ ವ್ಯವಸ್ಥೆನ ಸರಿ ಮಾಡಲಿಕ್ಕೆ ಹೊರಟಾಗ ಕೆಲವು JCBಗಳನ್ನು ತಂದು ಕೆಲವು ಕಡೆ ಚರಂಡಿಯ ವ್ಯವಸ್ಥೆ ಆಗಬೇಕು, ಕೆಲವು ಕಡೆ ರಸ್ತೆ ಆಗಲಿಕ್ಕೆ ಉಂಟು, ಕೆಲವು ಕಡೆ ನೀರು ನಿಲ್ತವೆ. ಅದನ್ನು ಸರಿ ಮಾಡಲಿಕ್ಕೆ ಹೋಗುವಾಗ ಇಲ್ಲಿಂದ ವ್ಯಾಪಾರಿಗಳು ಪುನಃ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗೋದು, ಸೆಂಟ್ರಲ್ ಮಾರ್ಕೆಟಿಂದ ಪುನಃ ಇಲ್ಲಿಗೆ ಬರೋದು, ಆ ರೀತಿ ಆಗುವ ಕಾರಣದಿಂದಾಗಿ ಸ್ವಲ್ಪ ಸಮಯಕ್ಕೋಸ್ಕರ ಸ್ಥಗಿತಗೊಳಿಸಿದ್ರು ಎಲ್ಲ ಕೆಲಸವನ್ನು. ಯಾಕಂತ ಹೇಳಿದ್ರೆ ಜನರ ಹಣ, ಸರ್ಕಾರ ಹಣ ವ್ಯವಹರಿಸಬೇಕಾದ್ರೆ ಜನರ ಟ್ಯಾಕ್ಸ್ ಪೇಡ್ ಮನಿ, ಅದನ್ನು ನಾವು ಖರ್ಚು ಮಾಡುವಾಗ ಬಹಳ ಜಾಗರೂಕತೆಯಿಂದ ಅದರಿಂದ ಏನಾದರೂ ಸಮಾಜಕ್ಕೆ ಪ್ರಯೋಜನ ಆಗಬೇಕು, ಆ ರೀತಿಯಲ್ಲಿ ನಾವು ಖರ್ಚು ಮಾಡಬೇಕಾಗ್ತದೆ. ಹಾಗಾಗಿ ನಾನು ಇಲ್ಲಿಯ ವರ್ತಕರ ಹತ್ರ ಎಲ್ಲ ಮಾತಾಡಿ ಮತ್ತು ಇಲ್ಲಿ ವರ್ತಕರ ಹತ್ರ ಭರತ್ ಅವರು, ಪರಮೇಶ್ವರ್ ಇವರ ಹತ್ರ ಎಲ್ಲ ಮಾತಾಡಿ ಏನೆಲ್ಲ ವ್ಯವಸ್ಥೆ ಆಗಬೇಕು ಇಲ್ಲಿ ಬಿಸ್ನೆಸ್ ಮಾಡುವಂಥವರಿಗೆ. ಇಲ್ಲಿ ನೀರಿನ ಚರಂಡಿ ವ್ಯವಸ್ಥೆ ಆಗಲಿಕ್ಕೆ ಉಂಟು, ಕುಡಿಯುವ ನೀರಿನ ಸಣ್ಣ ವ್ಯವಸ್ಥೆ, ಕೆಲವು ಕಡೆ ಸಣ್ಣ ಪುಟ್ಟ ಸಮಸ್ಯೆ ಉಂಟು. ಅದನ್ನೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಏನೆಲ್ಲ ಇದೆ ಅದನ್ನೆಲ್ಲ ಸರಿ ಮಾಡಲಿಕ್ಕೋಸ್ಕರ ಇವತ್ತು ಒಂದು ವಿಸಿಟನ್ನು ಮಾಡಿದ್ದೇವೆ. ಎಪಿಎಂಸಿ ಅಧ್ಯಕ್ಷರಾದ ಕೃಷ್ಣಾಂತ್ ಶೆಟ್ಟಿ ಅವರು, ಆಮೇಲೆ ಅವರು ಸಹ ಪರ್ಸನಲ್ ಆಗಿ ಒಂದು ವಿಸಿಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಂತರ ನಾವೆಲ್ಲ ಕೂತು ಎಪಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಚರ್ಚೆ ಮಾಡಿ ಶಾಸಕರೊಂದಿಗೆ ವರ್ತಕರ ಪ್ರತಿನಿಧಿ ರಾಘವ ಶೆಟ್ಟಿ, ಬಿಜೆಪಿ ವಕ್ತಾರ ಜಗದೀಶ್ ಶೇಣವ, ಎಪಿಎಂಸಿ ವರ್ತಕರ ಸಂಘದ ಅಧ್ಯಕ್ಷ ಭರತ್ ರಾಜ್ ಕೃಷ್ಣಾಪುರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.